ಕಾರವಾರ ಕೇಂದ್ರವಾಗಿರಿಸಿಕೊಂಡು ಕಾಸರಗೋಡು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಿಗೆ ವ್ಯಾಪಿಸಿಕೊಂಡು ಶಿಕ್ಷಣ, ಆರೋಗ್ಯ, ಸಾಂತ್ವನ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಿರುವಂತಹ ಕಲ್ಲೂರು ಎಜುಕೇಷನ್ ಟ್ರಸ್ಟ್ ತನ್ನ ದಶಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಹೊರಗಡೆ ಧರ್ಮನಗರದಲ್ಲಿ ಎಪಿಜೆ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷರಾದ ಇಬ್ರಾಹಿಂ ಹಾಜಿ ಕಲ್ಲೂರು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕಾಜಿ ತಾಜು ಶರಿಯೆ ಆಲಿಕುಂಜೆ ಮುಸ್ಲಿಯಾರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಲೋಕ ಪ್ರವಾದಿಯವರು ಜನ್ಮ ತಾಳಿದ ಈ ಪುಣ್ಯ ತಿಂಗಳಿನಲ್ಲಿ ಕಲ್ಲೂರು ಕುಟುಂಬವು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲೂ ಉತ್ತಮವಾದ ವ್ಯಕ್ತಿಗೆ ಗೌರವ ನೀಡಿ ಸನ್ಮಾನಿಸಲು ತೀರ್ಮಾನಿಸಿದ್ದಾರೆ. ಈ ನಿಟ್ಟಿನಲ್ಲಿ ದೀನಿ ಕಾರ್ಯದಲ್ಲಿ ಉತ್ತಮವಾದ ಸೇವೆಯನ್ನ ಸಲ್ಲಿಸುತ್ತಿರುವ ಕಲ್ಲೂರು ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ದೇವರು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸಿದ್ರು. പട്ടിക്കാട് പോയ സമയത്ത് തങ്ങളുടെ ബാപ്പ ഫദൽ പൂക്കോയ തങ്ങൾ വഫാത്തായി പോയി. പിന്നെ പട്ടിക്കാട് പോകാൻ പറ്റിയില്ല. അല്ലാഹു സുബ്ഹാനഹു വ തആലയോട് നമ്മൾ ചോദിക്കണം, അർഹമുർ റഹീമിനായ സയ്യിദായ സമദായ രാജതമ്പുരാനെ, നിന്റെ ഹബീബായ പൊന്നു മുസ്തഫ സല്ലല്ലാഹു അലൈഹി വസല്ലം തങ്ങളുടെ ಅನಂತರ ದಕ್ಷಿಣ ಭಾರತದ ಸುನ್ನಿ ಮುಸಲ್ಮಾನರ ಧಾರ್ಮಿಕ ಮಾರ್ಗದರ್ಶಕರಾದ ಅಸಯ್ಯದ್ ಕೆಎಸ್ ಆಠಕೋಯ ತಂಗಲ್ ಕುಮುಲ್ ರವರಿಗೆ ರಾಷ್ಟ್ರೀಯ ರತ್ನ ಪ್ರಶಸ್ತಿಯನ್ನ ಆಲಿಕುಂಜೆ ಮುಸ್ಲಿಯಾರ್ ಅವರು ನೀಡಿ ಸ್ಮರಣಿಕೆಯೊಂದಿಗೆ ಸನ್ಮಾನಿಸಿದ್ರು. ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಕುಮುಲ್ ತಂಗಲ್ ಅವರು, ಕಲ್ಲೂರು ಕುಟುಂಬವು ಆಯೋಜಿಸಿದ ಕಾರ್ಯಕ್ರಮ ಅತಿಯಾದ ಸಂತೋಷ ತಂದಿದೆ. ಆದರೆ ನಾನು ಯಾವತ್ತೂ ಸನ್ಮಾನಕ್ಕೆ ಆಕರ್ಷಿತನಾಗುವವನಲ್ಲ. ಅಂತಹ ವೇದಿಕೆಗಳಿಗೆ ಹೋಗುವುದು ಕೂಡ ಬಹಳ ವಿರಳ. ಆದರೆ ಈ ಸಲ ನನ್ನ ಉಸ್ತಾದ್ರವರಾದ ಆಲಿಕುಂಜೆ ಮುಸ್ಲಿಯಾರ್ ಅವರು ನನ್ನನ್ನು ಸನ್ಮಾನಿಸುತ್ತಾರೆ ಎಂಬ ಮಾಹಿತಿಯಿಂದ ಅದನ್ನು ಸ್ವೀಕರಿಸಲು ಬಂದಿದ್ದೇನೆ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. പല സ്ഥലത്തുനിന്നും പല ആദരവുകളും പറഞ്ഞിരുന്നെങ്കിലും ഞാനത് കഴിയുന്നതും നിരസിക്കുകയാണ് ചെയ്തിരുന്നത്. ഇവർക്കറിയാം, അബ്ബാസാഹിബും മഹാന്മാർക്കും ഞാൻ വളരെയധികം നിരാകരിച്ചതാണ് ഈ സ്ഥാനം. പക്ഷേ ഞാൻ നിർബന്ധിതനായത് ആലിക്കുഞ്ഞ് ഉസ്താദാണ് തങ്ങളെ ആദരിക്കുന്നത് എന്നവർ പറഞ്ഞപ്പോൾ അതെൻ്റെ ജീവിതത്തിൽ. ಇದೇ ವೇಳೆ ಪ್ರಾಸ್ತಾವಿಕ ಭಾಷಣವನ್ನ ಮಾಡಿದ ಇಬ್ರಾಹಿಂ ಹಾಜಿ ಕಲ್ಲೂರು ಅವರು ಮಾತನಾಡಿ, ನಾವು ವರ್ಷಂಪ್ರತಿ ಹಲವು ರೀತಿಯ ಸಾಂತ್ವನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ಈ ಸಲದ ಕುಮುಲ್ ತಂಗಲ್ ರವರು ಆಗಮಿಸಿದ ಹಿನ್ನೆಲೆಯಲ್ಲಿ ಭಾರಿ ವಿಶೇಷತೆಯನ್ನ ಪಡೆದಿದೆ. ಮಾತ್ರವಲ್ಲದೆ ನಮ್ಮ ವೇದಿಕೆಗೆ ಅವರು ಬಂದಿರುವುದು ಅತೀವ ಸಂತೋಷವನ್ನ ತಂದಿರುವುದಾಗಿ ಹೇಳಿದ್ರು. രാഷ്ട്രീയക്കാർ വന്നാൽ നമ്മൾക്ക് ധാർമ്മികമായിട്ടുള്ള സാമാജികമായിട്ടുള്ള ചിന്തനയ്ക്ക് കുറച്ചും ഡേഞ്ചർ ഉള്ളതുകൊണ്ട് ആ ರಾಷ್ಟ್ರೀಯಕಾರರೇ കുറച്ച് ದೂರ വെച്ച്. ಈ ಸಂದರ್ಭ ವೇದಿಕೆಯಲ್ಲಿ ಕಲ್ಲೂರು ಎಜುಕೇಷನ್ ಟ್ರಸ್ಟ್ನ ವ್ಯವಸ್ಥಾಪಕರಾದ ಅಬ್ಬಾಸ್ ಹಾಜಿ ಕಲ್ಲೂರು, ಜಾಫರ್ ಸಹಾದಿ, ಅಬ್ದುಲ್ ಜಬ್ಬಾರ್ ಸಕಾಪಿ, ಕೆಎಸ್ಎಂ ತಂಗಲ್ ಗಾಂಧಿನಗರ, ಶಹೀರ್ ತಂಗಲ್, ಜಲಾಲುದ್ದೀನ್ ತಂಗಲ್ ಮಲ್ಹಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. 2008ರಲ್ಲಿ ಸ್ಥಾಪನೆಗೊಂಡ ಸಂಸ್ಥೆಯು ಯುವ ಜನರಿಗೆ ತರಬೇತಿಗಳು, ಬಡ ಮತ್ತು ಅನಾಥ ಮಕ್ಕಳ ಕಲ್ಯಾಣಕ್ಕಾಗಿ ಧನ ಸಹಾಯ, ಗ್ರಾಮಗಳನ್ನು ಗುರುತಿಸಿ ಅಲ್ಲಿ ಅನಾಥಾಲಯ, ವೃದ್ಧಾಶ್ರಮ, ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವುದು, ಬಡ ಮತ್ತು ಅನಾಥ ಮಕ್ಕಳಿಗೆ ಶಿಕ್ಷಣ ನೀಡುವುದು, ಹಳ್ಳಿಗಳಲ್ಲಿ ಆರೋಗ್ಯ ಶಿಬಿರ, ವಿದ್ಯಾಭ್ಯಾಸದಲ್ಲೇ ಉತ್ತಮ ಅಂಕ ಪಡೆದವರನ್ನ ಸ್ಕಾಲರ್ಶಿಪ್ ಹಾಗೂ ಬಹುಮಾನ ನೀಡಿ ಪ್ರೋತ್ಸಾಹಿಸುವುದು, ವಯಸ್ಕರ ಶಿಕ್ಷಣ ಸೇರಿದಂತೆ ಹಲವು ಸಾಂತ್ವನ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ. ಇದೇ ವೇಳೆ ಜಲಾಲಿಯಾ ರಾತೀಬ್, ಬದ್ರ್ ಮೌಲೂದ್ ಹಾಗೂ ಮೌಲೂದ್ ಪಾರಾಯಣ ನಡೆದ ಬಳಿಕ ಹಫೀಲ್ ಅನ್ವರ್ ಅಲಿ ಸಕಾಪಿ ಅವರ ತಂಡದಿಂದ ಬುರ್ದಾ ಮಜ್ಲಿಸ್ ನಡೆಯಿತು. ಮಿಲಾದ್ ನಬಿ ದಿನವಾದ ಮಂಗಳವಾರದಂದು ಮಜಿರ್ಪಳ್ಳದಲ್ಲಿ ತಬ್ರೂಕ್ ವಿತರಣೆ ಕೂಡ ನಡೆಯಿತು. ರೆಹಮಾನ್ ಉದ್ಯಾವರ ವಿ4 ನ್ಯೂಸ್ 24/7 ಮಂಜೇಶ್ವರ.